ಸೊಲ್ಮೆಲು ನಮಕುಡ್ಲ ತುಳುವಾರ್ತೆಲು ಇತ ವಾರ್ತೆ ದೇವರ ಒವ್ವೆ ನೋಟಿಸ್ ಕೊರಂದೆ ಅಮಸರುಡ್ಲೆ ದಿನ ಸ್ಮಾರ್ಟ್ ಸಿಟಿ ರಿವರ್ ಫ್ರಂಟ್ ಯೋಜನೆದ ಸಭೆ ಒವ್ವೆ ತೀರ್ಮಾನಗೂ ಬರಂದೆ ಅರ್ಧೊಡೆ ಉಂತಿನ ಸಂಗತಿ ನಡೆತದಂಡ ಅಧಿಕಾರುಲು ಸಭೆಟ್ ಇಜ್ಜಂದೆ ಜನಕ್ಲೆನ ಇವರಿಗೂ ಕಾರಣ ಆದಿತ್ತಂಡ ಕುಡ್ಲ ಸ್ಮಾರ್ಟ್ ಸಿಟಿ ವ್ಯವಸ್ಥೆಡ್ ರಿವರ್ ಫ್ರಂಟ್ ಯೋಜನೆದ ಸಭೆನ ಒವ್ವೆ ನೋಟಿಸ್ ಕೊರಂದೆ ಅಟ್ಟಣೆ ಮಲ್ತದಿತ್ತೇರ ಆಂಡ ಮೀಟಿಂಗ್ ಅರ್ಧೊಡೆ ಉಂತುದೊಂಡು ಒವ್ವೆ ತೀರ್ಮಾನದ ತೊಂದು ಜರ ದಾಯಪಂಡ ಅಧಿಕಾರ್ಲೆ ಬೈಜ್ಜೇರ ಜನಕ್ಲೆನ ಪ್ರಶ್ನೆಗೆ ಸರಿಯಾದ ಜವಾಬ್ ಕೊರಿಯರೆ ಅಧಿಕಾರ್ಲೆ ಇಜ್ಜಂದಿನವು ಜನಕ್ಲೆನ ಏವ್ರೋಗು ಕಾರಣ ಆಂಡ ಅಕ್ಲು ಅಧಿಕಾರ್ಲನ ಮಿತ್ತ ಏವ್ರ ತೋಜಾದ ಸಭೆಟ್ಟು ಪಿತರಿಪೋಯೇರ ಬುಧವಾರ ಬೈಯಗ ಮೀಟಿಂಗ್ ಉಂಡು ಪಂಡದ ಸಾರ್ವಜನಿಕರಿಗೆ ಕಾಂಡೆ ಮಾಹಿತಿ ಕೊಟ್ಟಿತ್ತಂಡ ಸ್ಮಾರ್ಟ್ ಸಿಟಿ ರಿವರ್ ಫ್ರಂಟ್ ಯೋಜನೆ ಬಗೆಟ್ ಸಾರ್ವಜನಿಕ ಮಾಹಿತಿ ಸಭೆ ಐನರೇಕ್ ಮಂಗಳದೇವಿ ಕಾಂತ ಚರ್ಚ್ ಹಾಲ್ಡ್ ನಡಪುಣೊಂದು ತೆರಿಪಾದಿತ್ತಂಡು ಇಂದಕ್ಕೆ ಜನ ಭಾರಿ ಇರೋದ ತೂಜಿಪಾದಿತ್ತರ ಆಂಡಲ ಹೆಚ್ಚು ಜನ ಸಭೆಗೆ ಬೈದ್ಯಾರ ಆಂಡ ಈ ಯೋಜನೆ ಹಿಡ್ದು ಮೀನುಗಾರರಿಗೂ ಊರ್ದಕ್ಲಿಗೆ ಬಕ್ಕ ಪರಿಸರಗೂ ಆಪನ ಉಪದ್ರದ ಬಗೆಟ್ ಸರಿಯಾಯಿನ ಮಾಹಿತಿ ಕೊಡ್ತುಜೆ ಸ್ಮಾರ್ಟ್ ಸಿಟಿ ಅಧಿಕಾರಿ ಅರುಣ್ ಪ್ರಭಾ ಜನಕ್ಲಿಗೆ ಉತ್ತರ ಕೊರಿಯರ ಪ್ರಯತ್ನ ಮಾಡ್ತಾನಲ್ಲ ಜನಕ್ಕಲು ಅರನ ಪಾತಿರೋಣಕ್ಕೇನ ಸಿಟಿಗಟ್ಟಿಟ್ಟು ಇಜ್ಜಾಂಡ್ ಸಭೆತ ನಿರ್ಧಾರ ಬರಿದದ ತೊನೆಯರ ಸಭೆಟಿಯರ್ಲ ಇಜ್ಜಾಂದೆ ಜಿಲ್ಲೆದ ಓವೆ ಅಧಿಕಾರಿ ಅತ್ತನ ನಗರ ಪಾಲಿಕೆದ ಅಧಿಕಾರಿ ಇಜ್ಜಂದ ಸಭೆ ನಡಪಾಯಿನ ಬಗೆಟ್ಲ ಜನ ಇರೋದ ತೋಜಾದೇರ ಕಾಮಗಾರಿ ನಡಪಾಯರ ಬುಡ್ಪುಜ ಅಂದ್ಪಂಡೊಂದು ಜನಕ್ಕಲು ಸಭೆಡ್ದು ಪಿದೈಪುಯಿನ ಸಂಗತಿ ನಡತಂಡ ಇಲ್ಲಿ ಕೆಲವು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾರೆ ಜನರು. ಅದನ್ನು ಇಂಪ್ಲಿಮೆಂಟ್ ಮಾಡೋದು ಯಾರು? ಈಗ ಇಲ್ಲಿ ಕೇಳಬೇಕು, ಅಧಿಕಾರಿಗಳು ಬೇಕು, ಒಂದು ಕಾರ್ಪೊರೇಷನ್ ಅಧಿಕಾರಿಗಳು ಅಥವಾ ಜಿಲ್ಲಾಡಳಿತದವರ ಅಧಿಕಾರಿಗಳು ಬೇಕು. ಯಾರೂ ಇಲ್ಲ. ನೀವು ಯಾರು? ನೀವು ಒಂದು ಸ್ಮಾರ್ಟ್ ಸಿಟಿಯ ಇಂಪ್ಲಿಮೆಂಟಿಂಗ್ ಏಜೆನ್ಸಿ. ನಿಮಗೆ ಯಾವ ಅಧಿಕಾರ? ಈಗ ನಾವು ಒಂದು ಸರ್ವೆ ಮಾಡಬೇಕಂತ ಹೇಳಿದ್ರೆ ಜನರನ್ನು ತಗೊಂಡು ನಿಮಗೆ ಅದನ್ನು ಮಾಡಿ ಸ್ವತಃ ಅಧಿಕಾರ ಇದೆಯಾ? ಅಥವಾ ಅದಲ್ಲ, ಈಗ ನಾವು ಮಾತಾಡಿದ್ದರೆ ನಿಮ್ಮ ಅಧಿಕಾರಿಗಳು ಯಾರು ಮಿನಿಟ್ಸ್ ಅನ್ನು ಎಂಟ್ರಿ ಮಾಡ್ತಾ ಇದ್ದಾರೆ? ನಾವು ಮಾತಾಡಿದಂತ ಅಹವಾಲನ್ನು ಯಾರು ಮಿನಿಟ್ಸ್ ಎಂಟ್ರಿ ಮಾಡ್ತಾ ಇದ್ದಾರೆ? ನಿಮ್ಮ ಅಧಿಕಾರಿಗಳು ಯಾರು You are talking, it's a matter belonging to Bolar and Hoige Basar, so Netravati belongs to only Hoige Basar and Bolar. This is not the right way smart city should do. This is not the right way. Now it is very simple common sense. You told you are taking all the decisions. You are telling decision is taken. You are taking, you are so arrogant in your behavior. This is not what I am saying. What I am saying is very simple. You should not call first people for this one. You should not call us. You are calling you to all the decisions. You have the right to do. God is there. You are insulting the people, including the press. No. ಬುಧವಾರ ರಾಜ್ಯದೊರ್ಮಿಡ ಲೋಕಾಯುಕ್ತ ಕಾರ್ಯಾಚರಣೆ ನಡಪನಗ ಕುಡ್ಲ ಮಿಸ್ಕಾಂದ ಅತ್ತಾವರ ಕಾರ್ಯನಿರ್ವಾಹಕ ಇಂಜಿನಿಯರ್ ಶಾಂತಕುಮಾರ್ ಮಿತ್ತಲ ಕಾರ್ಯಾಚರಣೆ ನಡೆತಿತ್ತಂಡ ಆರು ಬೇತೆ ಕಡೆಟ್ ಆಸ್ತಿ ಮಲ್ದಿನೇನ ಲೋಕಾಯುಕ್ತ ನಾಡು ಬತ್ತದಂಡ ಮೆಸ್ಕಾಂ ಕುಡ್ಲ ಅತ್ತಾವರದ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆದಪ್ಪನ ಶಾಂತಕುಮಾರನ ಬೆಂಗಳೂರು ಇಲ್ಲು ಬಕ್ಕ ಕುಡ್ಲ ಕೊಂಚಾಡಿದ ಶಿವಪ್ರಸಾದ ಗೋಲ್ಡ್ ಅಪಾರ್ಟ್ಮೆಂಟ್ದ ಇಲ್ಲು ಅಂಚನೆ ಅತ್ತಾವರ ಆಫೀಸ್ ಗೊಂಜಿ ಪುಟ್ಟಡು ಲೋಕಾಯುಕ್ತ ಪೊಗ್ಗುದುಂಡ ಬುಧವಾರ ಪುಲ್ಯ ಕಾಂಡಿಡ್ದೆ ಬಯ್ಯ ಮುಟ್ಟಲ ಕಾರ್ಯಾಚರಣೆ ನಡುಪಾಯಿನ ಲೋಕಾಯುಕ್ತ ಅಧಿಕಾರಿಗೆ ಶಾಂತಕುಮಾರ್ನ ಆಸ್ತೆಲೆನ ಕೊಟ್ಟು ತಿಕ್ಕದಂಡ ಒಟ್ಟು 1,27,00,000 ಬೆಲೆತ ರಡ್ಡು ಇಲ್ಲು ಮೂಜಿ ಅಡಿಜಾಗೆ 29,24,280 ಬೆಲೆತ ಬಂಗಾರ 1,80,000 ಬೆಲೆತ ಗಾಡಿಲು 4,00,000 ಬೆಲೆತ ಇಲ್ಲಲ್ದ ಸುತ್ತಲು 84,77,000 ಬ್ಯಾಂಕ್ಡ್ ಕಾಸು ಶಾಂತಕುಮಾರ್ನ ಉಂಡು ಆತೆ ಹತ್ತು ಬೇತೆ ಕಡಿಟ್ಟು ಏರೇರನ ಪುದರಡ ಆಸ್ತಿ ಮಲ್ತದಿನ ಬಗೆಟ್ ಅಧಿಕಾರಿಗಳಿಗೆ ಮಾಹಿತಿ ತೆಗೆದಂಡು ತುಮಕೂರು ಮೂಲದ ಶಾಂತಕುಮಾರ್ 1995 ಇಲಾಖೆಗೆ ಸೇರ್ದೇರ ಬೆಂಗಳೂರು ತುಮಕೂರು ಇಂಚಿತಿ ಕಡೆಟ್ ಕೆಲಸ ಮಲ್ತದಿತ್ತದ ಕರಿನ 5 ವರ್ಷಲೆಡ ಅತ್ತಾವರ ಮೆಸ್ಕಾಂ ಇಲಾಖೆಡ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆದ
ಕಾರ್ಯಮಂತದಲ್ಲಿರ ಜಿಲ್ಲೆಡ್ ಕರೆಂಟ್ ಟ್ರಾನ್ಸ್ಫಾರ್ಮರ್ ಪಾಡುನ ವಿಭಾಗದ ಹೆಚ್ಚಿಗೆ ಜವಾಬ್ದಾರಿ ಶಾಂತಕುಮಾರಿಗೆ ಇತ್ತಂಡು. ಸಾಮಾಜಿಕ ಕಾಳಜಿದ ಕಾರ್ಯಕ್ರಮದಲ್ಲಿ ಕೂಡ MCF ಕಣ್ಣು ಪರೀಕ್ಷೆದಂಚಿನ ಕಾರ್ಯಕ್ರಮಗಳಿಗೆ ಹೆಚ್ಚಿಗೆ ಒತ್ತು ಕೊರೊಂದುಂಡೊಂದು ಕುಡ್ಲದ MCF ಮುಖ್ಯ ಮ್ಯಾನುಫ್ಯಾಕ್ಚರಿಂಗ್ ಆಫೀಸರ್ ಎಸ್ ಗಿರೀಶ್ ಪಂತೆರ ಕೊಣಾಜದ ಅಡ್ಕರೆ ಪಡುಪು ಗ್ರೀನ್ ವ್ಯೂ ವಿದ್ಯಾಸಂಸ್ಥೆ ನಡಪೈನ ಕಣ್ಣು ಪರೀಕ್ಷೆ ಬೊಕ ನೆತ್ತಿರ್ದಾನ ಶಿಬಿರಡು ಆರು ಪಾತಿರಿಯರು. ಅಡ್ಕರೆ ಫೌಂಡೇಶನ್ದ ನೆಲೆಟ್ಟು ಮಂಗಳೂರು ಕೆಮಿಕಲ್ಸ್ ಆ್ಯಂಡ್ ಫರ್ಟಿಲೈಸರ್ಸ್ ಲಿಮಿಟೆಡ್ MCF ಪ್ರಯೋಜನದ ದೇರ್ಲಕಟ್ಟದ ಜಸ್ಟಿಸ್ KS ಹೆಗ್ಡೆ ಚಾರಿಟೇಬಲ್ ಆಸ್ಪತ್ರೆದ ಜತೆ ಸಿರಿಗಿಡ ಧರ್ಮದ ಕಣ್ಣು ಪರೀಕ್ಷಾ ಶಿಬಿರ ಬೊಕ ಭಾರತೀಯ ರೆಡ್ ಕ್ರಾಸ್ ಕುಡ್ಲದ ಜತೆ ಸಿರಿಗಿಡ ಧರ್ಮದ ಕಣ್ಣು ಪರೀಕ್ಷೆದ ಶಿಬಿರ ಬೊಕ ಮಾಮಲ್ಲ ನೆತ್ತಿರ್ದಾನ ಶಿಬಿರ ಕೊಣಾಜದ ಅಡ್ಕರೆ ಪಡ್ಪು ಗ್ರೀನ್ ವ್ಯೂ ವಿದ್ಯಾಸಂಸ್ಥೆದ ಬಿತ್ತಳ್ಳ ನಡತಂಡ ಅಡ್ಕರೆ ಫೌಂಡೇಶನ್ ತಾಪಕರ M ಸಿರಾಜ್ ಸುರುತ ಪಾತೆರ ಪಂಡಿರ ಮೊಯ್ಯುದ್ದೀನ್ ಜುಮ್ಮಾ ಪಳ್ಳಿದ ಖತೀಬ್ ಪೂಡಲ್ ಮೊಹಮ್ಮದ್ ಸಖಾಫಿ ದೈಕ್ ನಿರ್ಮೈತದ ಕಾರ್ಯಕ್ರಮ ಉದಿಪನ ಮಲ್ತೆರ. MCF ಮುಖ್ಯ ಮ್ಯಾನುಫ್ಯಾಕ್ಚರಿಂಗ್ ಆಫೀಸರ್ ಎಸ್ ಗಿರೀಶ್ ಮಲ್ಲಪಿನರಾದ ಪಾಲ್ದಿತ್ತೊಂದು ಪಾತ್ರದ ನರಮಾನ್ಯನ ಮುಖ್ಯ ಅಂಗ ಕಣ್ಣದ ರಕ್ಷಣೆ ಭಾರಿ ಅಗತ್ಯ ಪ್ರತಿಯೊಂದು ಗ್ರಾಮೀಣ ಮಟ್ಟೋಡು ಕಣ್ಣು ಪರೀಕ್ಷೆದ ಕಾರ್ಯಕ್ರಮ ದೀವನೋಡು MCF ಕಣ್ಣದ ಬಗೆಟ್ ಕಾಳಜಿ ಒಂದು ಪಾಕವಡಿಸಿದ ಕಣ್ಣು ಪರೀಕ್ಷೆದಂಚಿನ ಕಾರ್ಯಕ್ರಮ ನಡಪೊಂದು ಬೈದನಂದು ಪಂಡ್ಯರ. ಗ್ರೀನ್ ವ್ಯೂ ವಿದ್ಯಾಸಂಸ್ಥೆದ ಸಂಚಾಲಕರು ಪರ್ವೇಜ್ ಆಲಿ, ದುಂಬುದ ಶಿಕ್ಷಕರ ರೊನಾಲ್ಡ್ ಲೂಯಿಸ್, ರೆಡ್ ಕ್ರಾಸ್ ಜಿಲ್ಲಾ ಸಂಚಾಲಕರು ಪ್ರವೀಣ್ ಕಾರ್ಯಕ್ರಮ ಉದ್ದೇಶಿತದ ಪಾತಿರಿಯರು. MCFದ ಡಾಕ್ಟರ್ ಯೋಗೇಶ್ ಅರುಣ್, ವಿವೇಕ್ ಕೋಟ್ಯಾನ್, KS ಹೆಗ್ಡೆ ಆಸ್ಪತ್ರೆದ ಡಾಕ್ಟರ್ ರಿಷಿಕೇಶ್ ಅಮೀನ್, AJ ಆಸ್ಪತ್ರೆದ ಸರ್ಜನ್ ಡಾಕ್ಟರ್ ಜಯರಾಮ ಶೆಟ್ಟಿ ಪೆಲ್ಲತಡಿ ಅರಸು, ಪೈಂದೋಷ್ನಾಯ ಬಂಟ ದೈವಸ್ಥಾನದ ಗುರುಕಾರ್ಯರ ಪ್ರಕಾಶ್ ಶೆಟ್ಟಿ ಕಾನೆಕೆರೆ, ಅಡ್ಕೆರೆ ಫೌಂಡೇಶನ್ ಸಂಚಾಲಕರು KB ಹುಸೇನ್, MGM ಗುರುಕಾರ್ಯರ ಜಾಫರ್, ದುಂಬುದ ಪಂಚಾಯತ್ ಸದಸ್ಯರು ಅಬ್ದುಲ್ ಖಾದರ್, ಅಲ್ ಹಿಸಾನ್, ಗುರುಕಾರ್ಯರ ಸಿದ್ದಿಕಿ, ವಿನ್ಸಿ ಡಿಸೋಜಾ, AB ಹುಸೇನಾರ್, ಗ್ರೀನ್ ವ್ಯೂ ವಿದ್ಯಾಸಂಸ್ಥೆದ ಪ್ರಿನ್ಸಿಪಾಲರು ಅಬುಬಕ್ಕರ್ಗೆ ಈ ಪೊರ್ತುಡಿತ್ತೆರ. ಪ್ರತಿಯೊಂದು ಇದಕ್ಕೂ ಐನ್ ಅಂದರೆ ಕಣ್ಣು, ಅಯೋನಿ ಅಂದರೆ ಈಗ ನಾವು DN ಅಂತ ಹೇಳ್ತವ, ನನ್ನ ಕಣ್ಮಣಿ ಅಂತ ಹೇಳ್ತೇವೆ ಕಣ್ಣಲ್ಲಿ. ಪ್ರತಿಯೊಂದು ನಾರ್ಮಲ್ ಒಂದು ಕೆಲಸ ಏನಾದರೂ ಉಪಕಾರ ಮಾಡಿದೆ, ನನ್ನ ಅಯೋನಿ, ನನ್ನ ಕಣ್ಣು ಅಂತೇಳಿ ಕಣ್ಣಿಗೆ ಅರಬರು ತುಂಬ ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ನಾನು 8 ವರ್ಷಗಳ ಹಿಂದೆ ಒಬ್ಬ ನಮ್ಮ ಮಂಗಳೂರಿನ ಡಾಕ್ಟರ ಬಳಿ ಹೋಗಿದ್ದೆ. ನನ್ನ ಗ್ಲಾಸ್ ಆಗ್ತಾ ಇರಲಿಲ್ಲ. ಅವರ ಇದಕ್ಕೆ ರೀಡಿಂಗಿಗೆ ಹೋಗ್ತಾ ಇದ್ದೆ. ಆಫ್ಟರ್ 40 years ಅಫ್ಕೋರ್ಸ್ ನಾವೆಲ್ಲ ಚಾಲೀಸ್ ಅಂತ ಹೇಳ್ತೇವೆ, ಹೋಗ್ಬೇಕಂತೇಳಿ. ಆವಾಗ ಹೇಳಿದರು ಅವರು, ನಿಮಗೆ ಸ್ವಲ್ಪ ಕೊಡ್ತೇವೆ ಅಂತೇಳಿ ಕೊಟ್ಟರು. ಸರ್, ಇದು ಓದುವಾಗ ಮಾತ್ರ ಹಾಕೋದಲ್ಲ. ಹೌದು, ಓದುವಾಗ ಮಾತ್ರ ಹಾಕೋದು, ಆದರೆ ನೀವು ಇದನ್ನು ಪ್ರತಿದಿನ ಇಡೀ ದಿನ ಹಾಕಬೇಕು ಗ್ಲಾಸ್. ಸುಮಾರು 10 ವರ್ಷಕ್ಕಿಂತ ಜಾಸ್ತಿ ಆಯಿತು. ಒಂದು 15ರಿಂದ 20 ಸಾವಿರಕ್ಕಿಂತ ಜಾಸ್ತಿ ಜನರಿಗೆ ನಾವು ತಪಾಸಣೆ ಮಾಡಿ ಒಂದು 7-8 ಸಾವಿರ ಜನರಿಗೆ ಉಚಿತ ಕನ್ನಡಕ ಹಾಗೂ ಶಸ್ತ್ರಚಿಕಿತ್ಸೆ ಮಾಡಿದ್ದೇವೆ. ನಾವು ಯಾಕೆ ಈ ಕಣ್ಣಿನ ತಪಾಸಣೆ ತಗೊಂಡ್ವಿ ಅಂದರೆ, ಬೇರೆ ಎಲ್ಲದಕ್ಕೂ ಅದರದ್ದು ಇಂಪಾರ್ಟೆನ್ಸ್ ಕೊಡ್ತಾರೆ ಜನರು. ಈ ಕಣ್ಣಾದರೆ ಏನಾಗುತ್ತೆ, ಕಣ್ಣಿನ ತಪಾಸಣೆ ಯಾರು ಜನರಲ್ಲಿ ಸಾಮಾನ್ಯವಾಗಿ ಮಾಡೋದಿಲ್ಲ. ಹಾಗೆ ಅದನ್ನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಅವರು ಕಾಣಿಸ್ತಾ ಇಲ್ಲ ಅಂತ ಕಣ್ಣನ್ನು ಸ್ವಲ್ಪ ಮುಚ್ಕೊತಾರೆ, ಸ್ವಲ್ಪ ಕ್ಲಿಯರ್ ಆಗ್ತದೆ. ಹಾಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಹೆಚ್ಚಿನವರು ಈ ಗ್ರಾಮಾಂತರ ಪ್ರದೇಶದಿಂದ ಐ ಕ್ಯಾಂಪ್ ಇದು ಹಾಸ್ಪಿಟಲ್ಸಿಗೆ ಹೋಗಿ ಚೆಕಪ್ ಮಾಡೋದು ಭಾಳ ಕಡಿಮೆ. ಹಾಗಾಗಿ ನಾವು ಇದು 10 ವರ್ಷದಿಂದ ಶುರು ಮಾಡಿ ವರ್ಷಕ್ಕೊಂದು 5-6 ಕ್ಯಾಂಪ್ ಮಾಡಿ ದೂರ ಪ್ರದೇಶದಲ್ಲಿ ಒಳಗೊಳ ಗ್ರಾಮಾಂತರ ಪ್ರದೇಶ ಹೋಗಿ ಇದನ್ನು ಮಾಡ್ಕೊತ ಬಂದಿದ್ದೇವೆ. ಕುಟ್ಲಾ ಪಂಪ್ವೆಲ್ದ ಇಂಡಿಯಾನ ಆಸ್ಪತ್ರೆಡ್ 54 ವರ್ಷ ಪ್ರಾಯದವರಿ ಸೀಕದರೆಗ್ ಮಹಾ ಅಪಧಮನಿದ ನೆತ್ತೆರ್ ನರಂಬುಗು ಹೈಬ್ರಿಡ್ ಆಪರೇಷನ್ ನಡಪಾದ ಗೆಲ್ಮೆ ಪಡೆತನಂದು ಆಸ್ಪತ್ರೆದ ಹೃದಯ ಸಿಕ್ ತಜ್ಞರು ಡಾಕ್ಟರ್ ಯೂಸುಫ್ ಎ ಕುಂಬ್ಳೆ ಸುದ್ದಿ ಕೊಟ್ಟುಡು ತಿರುಪಾದಿರು. ಕುಟ್ಲ ಪಂಪ್ವೆಲ್ ಇಂಡಿಯಾನ ಆಸ್ಪತ್ರೆದ ಹೃದಯ ಸಿಕ್ಕ ತಜ್ಞರ ಬೊಕ್ಕ ವೈದ್ಯಕೀಯ ನಿರ್ದೇಶಕರ ಡಾಕ್ಟರ್ ಯೂಸುಫ್ ಎ ಕುಂಬ್ಳೆ ಬುಧರ ಸುದ್ದಿ ಕೊಟ್ಟಡ ಪಾತಿರ್ದ ಹಾಸನದ 54 ವರ್ಷ ಪ್ರಾಯದವರಿ ಬಂಜಿಬೇನಡ ನರಳೊಂದಿತ್ತದ ಬೆಂಗಳೂರದ ಕೆಲವು ಖಾಸಗಿ ಆಸ್ಪತ್ರೆದ ಪರೀಕ್ಷೆ ಮಲ್ಪನಾಗ ಬಂಜಿದ ಮಹಾ ಅಪಧಮನಿದ ಮಲ್ಲ ನೆತ್ತಿಯರ್ ನರಂಬುಗು ಆಪರೇಷನ್ ಮಲ್ಪಡೊಂದು ತಿರಿಪಾದಿರ ಅಲ್ಪದಕ್ಲಿ ಕಷ್ಟದ ಆಪರೇಷನ್ ಮಲ್ಪರೆ ತಯಾರಿಜ್ಜಂದೆ ಇಂಡಿಯಾನ ಆಸ್ಪತ್ರೆನ ವಿಚಾರತದೇರ ಇಂದಿನ ಒಂಜಿ ಸವಾಲಾದ್ದೆತೊಂದು ಸೀಕದರಿನ ಇಂಡಿಯಾನ ಆಸ್ಪತ್ರೆಗೆ
ಸಿಡ್ಸಾದ ಆಪರೇಷನ್ ಗೆಲ್ಮೆಡ್ ನಡಪಾದನೆಂದು ಡಾಕ್ಟರ್ ಯೂಸುಫ್ ಪಂಡ್ಯರ, ಹೃದಯ ನೆತ್ತೆರ್ ನರಂಬುದ ತಜ್ಞರ ಡಾಕ್ಟರ್ ಪ್ರಶಾಂತ್ ವೈದ್ಯನಾಥ್, ಹೃದಯ ಸಿಕ್ ಆಪರೇಷನ್ ತಜ್ಞರ ಡಾಕ್ಟರ್ ಶ್ಯಾಮ್ ಕೆ ಅಶೋಕ್, ಐಸಿಯು ಘಟಕ ತಜ್ಞರು ಡಾಕ್ಟರ್ ಆದಿತ್ಯ ಭಾರದ್ವಾಜ್, ಹೃದಯ ಅಳವಡಿಕೆ ತಜ್ಞರು ಡಾಕ್ಟರ್ ಸುಖೇನ್ ಶೆಟ್ಟಿ, ಹಿರಿಯ ಮೂತ್ರಪಿಂಡ ಶಾಸ್ತ್ರ ತಜ್ಞರು ಡಾಕ್ಟರ್ ಪ್ರದೀಪ್ ಕೆಜೆ, ಹೃದಯ ಸಿಕ್ ತಜ್ಞರು ಡಾಕ್ಟರ್ ಸಂಧ್ಯಾ ರಾಣಿ, ಡಾಕ್ಟರ್ ಸೈಯದ್ ಮೊಹಮ್ಮದ್, ಡಾಕ್ಟರ್ ಲತಾ ಬೊಕ್ಕ ತಾನಿತ್ತದು ಆಪರೇಷನ್ ಗೆಲ್ಮೆಡ್ ನಡಪಾದನ್ನು ಒಂದು ಭಾರತಡು ಅಪೂರ್ವದ ಬೊಕ್ಕ ಕರ್ನಾಟಕಡು ಸುರುತ ಸರ್ತಿ ಮಾಲ್ತಿನ ಆಪರೇಷನ್ ಎಂದು ಡಾಕ್ಟರ್ ಯೂಸುಫ್ ಎ ಕೊಂಬ್ಳೆ ಇವರ ಕುರಿಯರ. South India, we have done many innovative technologies and high-skilled surgeries. This is another beacon in our feather, that is, we have done an extraordinary, very unusual procedure to save a life. It is a very, very rarely done surgery, probably in India only. Maybe 2 or 3 surgeries might have done. This is called antegrade debranching. ಅಂದರೆ ಈ ಆರ್ಟ್ರ್ ಹತ್ತಿರ ಬಂದು ಅಲ್ಲಿಂದ ಒಂದು ಎಕ್ಸ್ಟ್ರಾ ಕನೆಕ್ಷನ್ ತೆಗೆದು ಅಬ್ಡಮನ್ ಒಳಗೆ ಹೋಗಿ ಅಲ್ಲಿಂದ ಎಲ್ಲ ಕಡೆ ಬ್ಲಡ್ ಸಪ್ಲೈ ಮಾಡು. ಯಾಕೆಂದರೆ ಇಟ್ಸ್ ನಾಟ್ ಎ ನ್ಯೂ ಟೆಕ್ನಿಕ್, ಬಟ್ ವೆರಿ ಚಾಲೆಂಜಿಂಗ್ ಕೇಸಸ್. ಇಟ್ಸ್ ನಾಟ್ ಲೈಕ್ ದಟ್ ವೆರಿ ನ್ಯೂವರ್ ಟೆಕ್ನಿಕ್. ಇಟ್ಸ್ ಆಲ್ ಟೆಕ್ನಿಕ್, ಬಟ್ ಇಟ್ ಇಸ್ ನಾಟ್ ಕಾಮನ್ಲಿ ಡನ್ ಬಿಕಾಸ್ ಆಫ್ ದ ವೆರಿ ಹೈ mortality. Very high chance of death is very high. So this procedure is done first by surgeons. Our team of surgeons led by Dr. Prashant Vajjanath, Dr. Shyam and Dr. Sukhen Shetty and other group of doctors, Dr. Siddharth, all of them, they did very wonderful job they did. ಉದಯ ಅಮ್ಮಣ್ಣಯ್ಯ ತಯಾರು ಮಲ್ತಿನ ಕ್ಲಾಂತಾ ಸಿನಿಮಾ ಜನವರಿ 14 ಬಿಡುಗಡೆ ಆದಿತ್ತದ. ರಡ್ಡನೇ ಹಂತಡು ಕುಡ್ಲಾಡು ಫೆಬ್ರವರಿ 2 ಬಿಡುಗಡೆ ಆಯ್ರೊಂಡೊಂದು ಸಿನಿಮಾ ನಿರ್ದೇಶಕರು ವೈಭವ್ ಪ್ರಶಾಂತ್ ಕುಡ್ಲಾಡು ಸುದ್ದಿ ಕೊಟ್ಟಡು ತೆರಿಪಾದಿರ. ಕ್ಲಾಂತಾ ಸಿನಿಮಾದ ನಿರ್ದೇಶಕರು ವೈಭವ್ ಪ್ರಶಾಂತ್ ಬುಧವಾರ ಕುಡ್ಲದ ಪ್ರೆಸ್ ಕ್ಲಬ್ ಸುದ್ದಿ ಕೊಟ್ಟಡು ಪಾತಿರ್ದು. ಉದಯ ಅಮ್ಮಣ್ಣಯ್ಯ ಕೆ ತಯಾರು ಮಲ್ತಿನ ಕ್ಲಾಂತಾ ಸಿನಿಮಾ ಜನವರಿ 14 ಬಿಡುಗಡೆ ಆದಿತ್ತದ. ರಡ್ಡನೇ ಹಂತಡು ಕುಡ್ಲಡು ಫೆಬ್ರವರಿ 2 ಬಿಡುಗಡೆ ಆಪಂಡು. ಕ್ಲಾಂತಾ ಒಂಜಿ ಸಸ್ಪೆನ್ಸ್ ಥ್ರಿಲ್ಲರ್ ಮನೋರಂಜನಾ ಸಿನಿಮಾ ಆದಿತ್ತದ. ಕರಾವಳಿದ ಸುತ್ತಮುತ್ತಡು ಚಿತ್ರೀಕರಣ ಮಲ್ದಂಡು ನಮ್ಮ ಮಣ್ಣದ ಮೈಮೆ ಆಚಾರ ವಿಚಾರ ಸಂಸ್ಕೃತಿನ ಸಾರ್ನೇತ ಒಟ್ಟುಗು ಮಾತೆರ್ಲ ಪುಗರ್ನ ಜಾತಂಡು ಕೊರಗಜ್ಜನ ಕಾಣಿಕದ ಬಗೆಟ್ಲ ಎಂದೇಟ ತೆರಿಪಾದಂಡು ಯುವ ಸಮುದಾಯಗ ಎಡ್ಡೆ ಸಂದೇಶ ಕೊರ್ಪನ ಪ್ರಯತ್ನ ಮಲ್ದಣಂದು ವೈಭವ ಪ್ರಶಾಂತ್ ಪಂಡ್ಯರ. ಸಿನಿಮಾ ನಟೆ ವಿಘ್ನೇಶ್ ಪಾತ್ರಿರ್ದು ಕುಟುಂಬ ಇಡೀ ಉಪ್ಪುನಂಚಿನ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಉಪ್ಪುನ ಸಿನಿಮಾ ಒಂದು ಆದುಂಡು ವಾರದ ಅಕ್ಕೇರಿಡು ಇಲ್ಲಲ್ದಕ್ಲಿಗೆ ತೆರಿಪಾವಂದೆ ಆಣು ಪೊಣ್ಣು ಗುಡ್ತಾಡ್ತದ ಅಂತಿನ ಜಾಗಿಗೆ ಟ್ರಕ್ಕಿಂಗಿಗೆ ಪೋದು ಸಮಸ್ಯೆಡು ತಿಕಲ್ದು ಬುರುವೆರು ಅಲ್ಪಡ್ದು ಬಚಾವದು ಬರ್ಪುನ ಕಷ್ಟೊಲೆನಿಂದೆಟ್ಟು ತೋಜಾದಣ್ಣಂದು ಪಂಡ್ಯರ. ಚಿತ್ರ ಪಂಚಮಿ ವಾಮಂಜೂರು ಸುದ್ದಿ ಕೊಟ್ಟುಡಿದ್ದಾರೆ. ಸಂಗೀತ ಭಟ್ ನಾಯಕಿಯಾದ ಶೋಭರಾಜ್, ವೀಣಾ ಸುಂದರ್, ಸಂಗೀತ ದೀಪಿಕಾ ಪ್ರವೀಣ್ ಜೈನ್, ಸ್ವಪ್ನ ಶೆಟ್ಟಿಗಾರ್, ಕಳೆನಟಿ ತಿಮ್ಮಪ್ಪ ಕುಲಾರ್, ರಾಘವೇಂದ್ರ ಕಾರಂತ್, ಯುವ ಪ್ರತಿಭೆ ಮಂಜೇಶ್ ಕ್ಲಾಂತಾ ಸಿನಿಮಾಡು ಉಲ್ಲೇರ. ಒಂಜಿ ಜನಕ್ಲು ಬಂತು 2 ಗಂಟೆ ನಾನು ಒಂಜಿ ಬೇಜಾರ್ ಲಾಪುಜಿ ಒಂಜಿ ಎಂಟರ್ಟೈನ್ಮೆಂಟ್ ಒಂಜಿ ಬೋರ್ ಲಾಪುಜಿ ಸೆಕೆಂಡ್ ಹಾಫ್ ಅಂತೂ ಇದಕ್ಕೆ ಅಂಚಿಚ್ಚಿ ಮಂಡೆ ತೆಂದರು ಉಂಟು ಯಾತಕ್ಕೆ ಗ್ರಿಪ್ ಟೈಟ್ ಉಂಟಿದ್ದಾರೆ ತೂಯಿನಕ್ಲು ಮಾತೆಲ್ಲ ಸೂಪರ್ ಎಡ್ಡೆ ಹಾಕೊಂಡು ಬರ್ತಾರೆ. ಐಕ್ ಈ ಫೆಬ್ರವರಿ 2 ಪಿಕ್ಚರ್ ರಿಲೀಸ್ ಆಪುಂಡು ಕುಡ್ಲ ಬೆಂಕುಲು ಮಾತ ಆಲ್ಮೋಸ್ಟ್ వచ్చి ಉಡುಪಿ ಪುತ್ತೂರು ಪರ ಪ್ಲಾನ್ ಮಾಡ್ತಂದಿಲ್ಲ ಈಗ ಗೊತ್ತಾವ ಥಿಯೇಟರ್ದವರ ಕುಡ್ಲ ಬೆಂಕುಲು ಮಾಡ್ತಾರೆ ರಿಲೀಸ್ ಆಪುಂಡು. 2 ರಿಲೀಸ್ ಆಪುಂಡು ಮಾತೆಲ್ಲ ತೂದು ಸಪೋರ್ಟ್ ಮಾಡ್ತಾ ಪಿಕ್ಚರ್ ಊರು ದಕ್ಲೆ ಪುರ ಮಲ್ಲ ದುಂಬು ದಗಲ್ ಬಾಜಿಲ್ ಮಾಡ್ತಿದ್ದ ಎಲ್ಲ ಬಿಸ್ನೆಸ್ ಕಾಂಬಿನೇಷನ್ ಅವನ್ ಮಲ್ಲ ಒಟ್ಟಡಿಗೆ ಎಂದ ಮಾತಾಡಲ್ಲ ಅಂಚನೆ ಈ ಪಿಕ್ಚರ್ ಒಂಜಿ ಮಲ್ಲ ಒಟ್ಟಡಿಗೆ ಎಂದ ಹೊಡೆದು ಕೇಳಲ್ಲ ಅಂಚನೆ ಇತ್ತೆ ಕ್ಲಾಂತಾ ಸಿನಿಮಾ ಬ್ಯಾಂಗ್ಳೂರ್ ರಿಲೀಸ್ ಆತನು ಮಾತ ಕಡೆ ಎಡ್ಡೆ ರೆಸ್ಪಾನ್ಸ್ ಇತ್ತೆ ಕನ್ನಡ ಬಂದವರ್ನಾಗ ಬ್ಯಾಂಗ್ಳೂರು ಇದು ಸ್ಟಾರ್ಸ್ ನ ಕೊಲಿಕ್ಕಿನ ಮಾತೆಲ್ಲ ಫಸ್ಟ್ ಶೋ ಮಾತೆಲ್ಲ ಬರ್ಕೆ ಹೊಸ ಬೇರೆ ಬಂದಾಗ ಥಿಯೇಟರ್ ಬರೋ ಚೂರು ಎದುರುಗಿರಬೇಕು. ಮುಂದೆ 2ನೇ ತಾರೀಕು ನಮ್ಮ ಸಿನಿಮಾ ಕೋಸ್ಟಲ್ ಬೆಲ್ಟ್ ರಿಲೀಸ್ ಆಗುಂಡು. ಸೊ ಮಾತೆಲ್ಲ ಬರ್ತದ್ದು ಸಿನಿಮಾ ತೂತ್ ಸಪೋರ್ಟ್ ಮಾಡ್ತಿದೆ ಬಂದ ಕುಡ್ಲದಂಗೆ ಆದ ಆರ್ಟಿಸ್ಟ್ನ ಕುಲ್ಲ ಬೇರೆ ಮಂದಿ ನಮ್ಮ ಪಂಚಮಿ ಮೇಡಮ್ ಆದಿಪ್ಪು, ತಿಮ್ಮಪ್ಪಣ್ಣ ಆದಿಪ್ಪು, ರಾಘವೇಂದ್ರ ಕಾರಂತ್ ಸರ್ ಆದಿಪ್ಪು ನಮ್ಮ ಕುಡ್ಲದ ಕಲ್ಚರನ್ನು ಬ್ಯೂಟಿಯಾಗಿ ತೋಜದೆ. ನಮ್ಮ ಕೊರಗಜ್ಜನ ಸಾಂಗ್ ಆದಿಪ್ಪು, ನಮ್ಮ ಕೊರಗಜ್ಜನ ಮಹಿಮೇನು ಜನಕ್ಲೆಗ್ ಮುಟ್ಟುಲಕ ತೋಜಕ್ಕೆ ನಮ್ಮ ಪ್ರಶಾಂತ್ ಸರ್ ಪಕ್ಕ ಸಿನಿಮಾ ತೂಪುನಕ್ಲೆಗ್ ಪಕ್ಕ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಒಂದು ಕಮರ್ಷಿಯಲ್ ಸಿನಿಮಾ ಫೈಟ್ ಉಂಡು ರೊಮ್ಯಾಂಟಿಕ್ ಉಂಡು ಎಡ್ಡೆ ಮೆಸೇಜ್ ಉಂಡು ಎಡ್ಡೆ ಸಾಂಗ್ಸ್ ಉಂಡು ಜಾತಿ ಎಡ್ಡೆ ಕಲಾವಿದರು ಆ್ಯಕ್ಟ್ ಮಾಡ್ತಿದ್ದಾರೆ.
ನಾಗದೇವಿಯರ್ನ ಅನುಗ್ರಹ ಇತ್ತಡ ಅಭಿವೃದ್ಧಿ ಆಯ್ರೆ ಸಾಧ್ಯ ಅಂದು ಪಳಿಮಾರ್ ಮಠದ ಶ್ರೀ ವಿದ್ಯಾಧೀಶ ತೀರ್ಥ ಸ್ವಾಮೀಜಿ ಪಂತೆರ ಒಡಿಪ್ಪು ಕಿದಿಯೂರು ಕಾರ್ಣಿಕ ಶ್ರೀನಾಗ ಸಾನ್ನಿಧ್ಯುಡು ಅಂಗಾರ ನಡೆದಿನ ನಾಗಮಂಡಲ ಸೇವೆದ ಧಾರ್ಮಿಕ ಸಭೆಟ್ ಆರು ಆಶೀರ್ವಚನ ಕೊರಿಯರು. ಒಡಿಪುದ ಕಿದಿಯೂರು ಹೋಟೆಲ್ಸ್ದ ಕಾರ್ಣಿಕ ನಾಗ ಸಾನ್ನಿಧ್ಯ ನಡಪನ ಅಷ್ಟ ಪವಿತ್ರ ನಾಗಮಂಡಲದ ಲೆಕ್ಕೊಂಡು ಇಚ್ಚಲ ಧಾರ್ಮಿಕ ಸಭೆ ನಡೆತೊಂದಿತ್ತದ ಅಂಗಾರದ ಧಾರ್ಮಿಕ ಸಭೆಟ್ ಪ್ರಕಾಶ್ ಸುವರ್ಣ ಕಟಪಾಡಿ ಎತ್ಕೊಂಡ್ಯಾರ. ನಾಗಮಂಡಲ ಆಯೋಜನಾ ಸಮಿತಿದ ಮರ್ಯಾದೆ ಗುರುಕಾರ್ಯರ ಡಾಕ್ಟರ್ ಜಿ ಶಂಕರ್ ಗುರುಕಾರ್ಮೆಡ್ ಪಲಿಮಾರ ಮಠದ ಶ್ರೀ ವಿದ್ಯಾಧೀಶ ತೀರ್ಥ ಸ್ವಾಮೀಜಿ ಬೊಕ ಕಿರಿಯ ಸ್ವಾಮೀಜಿ ಶ್ರೀ ವಿದ್ಯಾ ರಾಜೇಶ್ವರ ತೀರ್ಥರಿತದ ನಾಗದೇವರನ ಚಿತ್ರಗೂ ಬಣ್ಣ ಕೊಡ್ದು ಧಾರ್ಮಿಕ ಸಭೆ ಉದಿಪನಾಂಡ್ ಶ್ರೀ ವಿದ್ಯಾಧೀಶ ತೀರ್ಥ ಸ್ವಾಮೀಜಿ ಆಶೀರ್ವಚನ ಕೊಡ್ದು ಲೋಕದ ಆದರ್ಶವಾಯಿನ ಸಂಸ್ಕೃತಿ ಭಾರತದ ವಾದುಂಡು ಐಟ್ಲ ಕರ್ನಾಟಕದ ಕರಾವಳಿ ಭಾಗಡು ಧಾರ್ಮಿಕ ಆಧ್ಯಾತ್ಮಿಕ ವಿಚಾರಗಳಿಗೆ ಹೆಚ್ಚು ಒತ್ತು ಕೊರೊಂದುಂಡು ನಾಗದೇವರನ ಅನುಗ್ರಹ ಎತ್ತಂಡ ಅಭಿವೃದ್ಧಿ ಆಯ್ರೆ ಸಾಧ್ಯ ಅಂದು ಪಂಡ್ಯರ. ಶ್ರೀ ವಿದ್ಯಾರಾಜೇಶ್ವರ ತೀರ್ಥ ಸ್ವಾಮೀಜಿ ಆಶೀರ್ವಚನ ಕೊಡ್ದು ಎಡ್ಡಿಪು ಬೈಕ್ಯರ. ಕುಡ್ಲ ಇಸ್ಕಾನ್ ಸಂಸ್ಥೆದ ಗುರುಕಾರ್ಯರ ಗುಣಕರ ರಾಮದಾಸ ಪ್ರಭು ಪಾತಿರ್ದು ದೇವೇರ್ನ ನಾಮ ಸಂಕೀರ್ತನೆ ನಮನ ನಿಚ್ಚಲ ಎಡ್ಡೆ ಸಾದಿಡು ನಡಪಾವುನೊಂದು ಪಂಡ್ಯರ. ವಿದ್ವಾನ್ ಪಂಜಾ ಭಾಸ್ಕರ ಭಟ್ ಉಪನ್ಯಾಸ ಕೊರಿಯರ. ವಿದ್ಯಾಧೀಶ ತೀರ್ಥ ಸ್ವಾಮೀಜಿಲೆಗ್ ನಾಗಮಂಡಲ ಸೇವೆದ ಕರ್ತಲು ಭುವನೇಂದ್ರ ಕಿದಿಯೂರು ಬೊಕ ನಾಗಮಂಡಲ ಆಯೋಜನಾ ಸಮಿತಿದ ಮರ್ಯಾದೆ ಗುರುಕಾರ್ಯರ ಡಾಕ್ಟರ್ ಜಿ ಶಂಕರ್ ದುಂಬಾಳ್ತಿಡು ಪಣವು ಪಾವಲಿಡು ಸೊಲಪರ ಮಲ್ತೆರ. ಈ ಸೊಲಪರದ ಶ್ರೀಕೃಷ್ಣ ದೇವರೆಗ ಮುಖ್ಯ ಪ್ರಾಣ ದೇವರೆಗ ಬೊಕ ಮಧ್ವ ಗುರುಕ್ಲಿಗ ಸಂದುಣೊಂದು ಪಣ್ಣಿನ ಪಲಿಮಾರ ಮಠಾಧೀಶರ ಸೊಲಪರದ ಕಾಸನು ಭುವನೇಂದ್ರ ನಡಪಾವನ ಇಂಟರ್ ನ್ಯಾಷನಲ್ ಶಾಲೆದ ಅಭಿವೃದ್ಧಿಗೆ ಸಮರ್ಪಣೆ ಮಲ್ತೆರ. ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ನಿಲೆಟ್ ಭುವನೇಂದ್ರ ಕಿದಿಯೂರು ಬೊಕ ಶ್ರೀಮತಿ ಹೀರಾ ಭುವನೇಂದ್ರ, ಡಾಕ್ಟರ್ ಬ್ರಿಜೇಶ್ ಬೊಕ ಶ್ವೇತಾ ಬ್ರಿಜೇಶ್, ಡಾಕ್ಟರ್ ಯಜ್ನೇಶ್ ಪರವಾದ ಶಿಲ್ಪಾ ಯಜ್ನೇಶ್, ಜಿತೇಶ್ ಬೊಕ ಪ್ರಿಯಾಂಕಾ, ಡಾಕ್ಟರ್ ಭವ್ಯಶ್ರೀ ಅಭಿನ್ ಬೊಕ ಡಾಕ್ಟರ್ ಅಭಿನ್, ದೇವದಾಸ ಶ್ರೀಯನೆಂಚ ಕಿದಿಯೂರು ಕುಟುಂಬಗೂ ಸಮ್ಮನದ ಮರ್ಯಾದೆ ಮಲ್ತೆರ. ನಾಗಮಂಡಲ ಆಯೋಜನಾ ಸಮಿತಿ ಪ್ರಧಾನ ಕಾರ್ಯಂತರಿ ಯುವರಾಜ ಸಾಲಿಯಾನ್ ಮಸ್ಕತ್ ಬೊಕ ಶ್ರೀಮತಿ ಮಲ್ಲಿಕಾ ಯುವರಾಜ್ ಮೊಗ್ಲಿಗ್ ಸಮ್ಮನದ ಮರ್ಯಾದೆ ಮಲ್ತೆರ. ನಾಗಮಂಡಲ ಸೇವೆದ ಮಾರ್ಗದರ್ಶಕರ ಕಬಿಯಾಡಿ ಜಯರಾಮ ಆಚಾರ್ಯ, ಶಾಸಕರ ಯಶಪಾಲ ಎ ಸುವರ್ಣ, ದುಂಬುದ ಶಾಸಕರ ಲಾಲಾಜಿ ಆರ್ ಮೆಂಡನ್, ಮೊಗವೀರ ಮಹಾಜನ ಸಂಘದ ಗುರುಕಾರ್ಯರಾಯನ ಜೆಸಿ ಕೋಟ್ಯಾನ್, ಬೊಂಬಾಯಿ ಅವರ್ಸಕೆರೆ ಗ್ರೂಪದ ಕಿಶೋರ್ ಕೃಷ್ಣ ಅವರ್ಸಕೆರೆ, ಬೊಂಬಾಯಿ ಉದ್ಯಮಿ ಸುರೇಂದ್ರ ಕಲ್ಯಾಣಪುರ, ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ದುಂಬುದ ಗುರುಕಾರ್ಯರ ಪ್ರದೀಪ ಕುಮಾರ ಕಲ್ಕುರ, ಉದ್ಯಮಿ ಆನಂದ ಸಿ ಕುಂದರ್, ಪುರುಷೋತ್ತಮ ಶೆಟ್ಟಿ, ಮನೋಹರ ಶೆಟ್ಟಿ ಮಸ್ಕತ್ ಬಂಟರ್ನ ಸಂಘದ ಗುರುಕಾರ್ಯರ ಶಶಿಧರ ಶೆಟ್ಟಿ ಮಲ್ಲಾರ್, ದೈಜಿ ವರ್ಲ್ಡ್ ಯಜಮಾನರು ವಾಲ್ಟರ್ ನಂದಳಿಕೆ, ಜೆಡಿಎಸ್ ಜಿಲ್ಲಾ ಗುರುಕಾರ್ಯರು ಯೋಗೇಶ್ ಶೆಟ್ಟಿ, ನಗರಸಭೆ ಸದಸ್ಯರ ಟಿಜಿ ಹೆಗ್ಡೆ ಪಾಲ್ಗೊಂಡರ. ಪ್ರಶಾಂತ್ ಶೆಟ್ಟಿ ಸೊಲ್ಮೆ ಸಂದಾಯರ, ದಾಮೋದರ ಶರ್ಮಾ ಬಾರ್ಕರು ಕಾರ್ಯಕ್ರಮ ಸುಧಾರ್ತೆರ. ಈ ತುಲಾಭಾರ ಇದು ನನಗೋಸ್ಕರ ಅಲ್ಲ, ನಂದಲ್ಲ. ಅದೇನಿದ್ರೂ ಭುವನೇಂದ್ರ ಕಿದಿಯೂರು ಅವರ ಪ್ರೀತಿ, ಭಕ್ತಿ, ಶ್ರದ್ಧೆ, ಅನನ್ಯ ನಿಷ್ಠೆ ಅದು ದೇವರಿಗೋಸ್ಕರವಾಗಿ. ಹಾಗಾಗಿ ಈ ತಕ್ಕಡಿಯಲ್ಲಿ ಏನು ದುಡ್ಡು ಬಂದಿದೆ ಅದು ನನಗೋಸ್ಕರ ಅಲ್ಲ. ನಮ್ಮ ಭುವನೇಂದ್ರ ಕಿದಿಯೂರು ನಮ್ಮ ಉಡುಪಿಗೆ ಮಾಡುವ ದೊಡ್ಡ ಸೇವೆ, ಇಂಟರ್ನ್ಯಾಷನಲ್ ಸ್ಕೂಲ್ ಮಾಡ್ತಾ ಇದ್ದಾರೆ. ಅದಕ್ಕೆ ಎಲ್ಲ ದ್ರವ್ಯವನ್ನು ಅವರಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ಅದರ ಮೂಲಕ ಆ ಶಾಲೆ ಚೆನ್ನಾಗಿ ನಡೆಯಲಿ, ಉಡುಪಿಗೊಂದು ಒಳ್ಳೆಯ ಎಜುಕೇಷನ್ ಸಂಸ್ಥೆ ಬರಲಿ, ಅದು ಸಮೃದ್ಧವಾಗಲಿ, ಭುವನೇಂದ್ರರ ಹೆಸರು ಅಜರಾಮರವಾಗಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ, ಅಂದ್ರೆ ಇಂದ್ರನ ಹಾಗೇನೆ ಇಡೀ ಈ ಕಾರ್ಯವನ್ನ, ಧಾರ್ಮಿಕ ಕಾರ್ಯವನ್ನ ಅಷ್ಟು ವಿಜೃಂಭಣೆಯನ್ನು ಮಾಡ್ತಾ ಇದ್ದಾರೆ. ಅದು ಅವರಿಗೆ ಹೇಗೆ ಸಾಧ್ಯ ಮಾಡಬೇಕಾದ್ರೆ ಅದಕ್ಕೊಂದು ಕಾರಣ ಉಂಟು. ಏನ್ ಮಾಡಬೇಕಾದ್ರೆ ಯದ್ಯಪಿ ಅವರು ಆ ಭುವನೇಂದ್ರ ಅಂದ್ರೆ ಇಡೀ ಭುವನಕ್ಕೆ ಇಂದ್ರವನ್ನ ಅಂದ್ರೆ ಇಡೀ ಈ ಪ್ರಾಂತ್ಯವನ್ನ ನಡೆಸಲಿಕ್ಕೆ ಅವರಿಗೆ ಒಳ್ಳೆಯ ಸಾಮರ್ಥ್ಯ ಅವರಿಗೆ ಉಂಟು. ಹಾಗಿದ್ರೂ ಕೂಡ ಹೇಗೆ ಆ ಇಂದ್ರನಿಗೆ ಹಿಂದಿನಿಂದಾಗಿ ರುದ್ರವರು ಇರುತ್ತಾರೆ, ಅಂದ್ರೆ ಶಂಕರ ಇರುತ್ತಾನೆ. ಪ್ರಕೃತಿಯಲ್ಲಿ ಕೂಡ ಇಲ್ಲೂ ಕೂಡ ಹಾಗೇನೆ ಜಿ ಶಂಕರ್ ಅವರು ಹಿಂದೆ ಇದ್ದುಕೊಂಡು ಅವರಿಗೆ ಒಳ್ಳೆಯ ಬಲವನ್ನು ಕೊಟ್ಟಿದ್ದಾರೆ. ಅದರಿಂದಾಗಿ ಇಷ್ಟು ವಿಜೃಂಭಣೆಯಿಂದ ಇದು ಆಗಲಿಕ್ಕೆ ಸಾಧ್ಯ. ಕಾರಣ ಏನ್ಬೇಕಾದ್ರೆ ಅವರಿಬ್ಬರ ಆ ಸಮ್ಮಿಲನದಿಂದಾಗಿ ಇಷ್ಟು ಒಳ್ಳೆಯ ಕಾರ್ಯ ಆಗ್ತಾ ಉಂಟು. ಇಲ್ಲಿರತಕ್ಕಂತಹ ಭೂಮಿಯ ಕಣಕಣವು ಅವನದ್ದೇ, ನಮ್ದಲ್ಲ. ಹೀಗಾಗಿ ಈ ಮಣ್ಣಿನ ಕಣಕಣದಲ್ಲೂ ನಾಗದೇವರ ಸನ್ನಿಧಾನ ಇದೆ. ನಾವು ವ್ಯಾಪಾರವನ್ನು ಮಾಡೋಣ ಅಥವಾ ಯಜ್ಞಯಾಗಾದಿಗಳನ್ನು ಮಾಡೋಣ, ಆ ಭೂಮಿಯ ಕಣಕಣಗಳು ನಾಗದೇವರದ್ದು. ಹಾಗಾಗಿ ನಾಗದೇವರ ಆರಾಧನೆ ಅನ್ನೋದು ಕೃತಜ್ಞತೆಯನ್ನು ಸಮರ್ಪಿಸುವ ಒಂದು ಕೈಂಕರ್ಯ. ನಾವು ನಾಗದೇವರನ್ನು ಆರಾಧಿಸುವುದೇ ಕೃತಜ್ಞತೆಗಾಗಿ. ಅವರು ನಮಗಿತ್ತ ಭೂಮಿ, ನಮಗಿತ್ತಂತಹ ನೀರು, ನಮಗಿತ್ತಂತಹ ಪ್ರಾಕೃತಿಕವಾದಂತಹ ಆನುಕೂಲ್ಯತೆಗಳನ್ನು ಗಮನಿಸಿಕೊಂಡು ಕೃತಜ್ಞತೆಯಿಂದ ನಾವು ಅವರನ್ನು ಆರಾಧಿಸಬೇಕು.
ಫ್ರೆಂಡ್ಸ್ ಬಳ್ಳಾಲ್ಬಾಗ್ ಬಿರುವೇರು ಕುಡ್ಲದ ನೆಲೆಟ್ಟು ಬುಧವಾರ ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನಡು ಐನು ಕುಟುಂಬಲೆಗ್ ಮರ್ದಗ ಪಣವು ಸಾಯ ಒದಗಾವನ ಕಾರ್ಯಕ್ರಮ ನಡೆತಂಡ ನಳಿನ್ ಕುಮಾರ್ ಕಟೀಲ್ ಯುಟಿ ಖಾದರ್ ಇಂಚ ಜನ ಪ್ರತಿನಿಧುಲು ಪಾಲ್ಗೊಂಡಿರು. ಕುಡ್ಲ ಸಾಂಸ್ಕೃತಿಕ ಪ್ರತಿಷ್ಠಾನ ನಡಪಾಯಿನ ಸ್ಟ್ರೀಟ್ ಫುಡ್ ಉತ್ಸವಡು ಬಿರುವೇರು ಕುಡ್ಲ ಸಂಘಟನೆ ಲಸ್ಸಿ ಸ್ಟಾಲ್ ಪಾಡ್ದಿತ್ತನ ಐಟು ಬತ್ತಿನ 2.5 ಲಕ್ಷ ರೂಪಾಯಿನ ಬಡವೇರ್ನ ಐನು ಕುಟುಂಬದ ಮರ್ದದ ಖರ್ಚಿಗೆ ಪಟ್ಟಣ ಕಾರ್ಯಕ್ರಮ ಬುಧವಾರ ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನೋಡು ನಡೆತಂಡ ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಪಾಲ್ದಿತ್ತೊಂದು ಪಾತೆರ್ದು ಉದಯ ಪೂಜಾರಿ ಬಳ್ಳಾಲ್ಬಾಗ್ ದುಂಬಾಳ್ತಿಡು ಫ್ರೆಂಡ್ಸ್ ಬಳ್ಳಾಲ್ಬಾಗ್ ಬಿರುವೇರು ಕುಡ್ಲದ ಜವನಿಯರ್ನ ಕೊಟ್ಟ ಮಲ್ಪನ ಸಮಾಜಗೂ ಅಗತ್ಯದ ಕಾರ್ಯ ಮನಸ್ಸಿತ್ತನ ಮಾರ್ಗ ಪನ್ಪನೆಗೆ ಉದಾರ್ಮೆಂದು ಪಂಡಿರು. ಸಂಸ್ಥೆ ಸ್ಥಾಪನೆ ನಡೆದಿಂಚ ಸುಮಾರು 10 ಕೋಟಿ ರೂಪಾಯಿ ದಾತ ನಿಧಿನ ಶಕ್ತಿ ದಾಂತಿನಕ್ಲಿಗ್ ಮರ್ದಗ್ ಬರವುಗೂ ವೀಲ್ ಚೇರ್ ಸೇರಿನಂಚ ಬೇತೆ ಬೇತೆ ನಮೂನೆ ಪಟ್ಟಣಿಗೆ ಗಳಿಸದ ಸಮಾಜಗೂ ಬುಡೇನ ಕೆಲಸ ಮಲ್ತೊಂದುಂಡು ಬಿರುವೇರು ಕುಡ್ಲದ ಈ ಕಾರ್ಯವನ್ನು ಸಾಕಾರ ಏಪುಗ್ಲ ಉಂಡೊಂದು ನಳಿನ್ ಕುಮಾರ್ ಕಟೀಲ್ ಪಂಡಿರ. ರಾಜ್ಯ ವಿಧಾನಸಭೆತ ಸಭಾ ಗುರ್ಕಾರ್ಯರು ಯುಟಿ ಖಾದರ್ ಪಾತಿರ್ದು ಓವಿಯ ಜಾತಿ ಮತ ತೂವಂದೆ ಬಿರುವೇರು ಕುಡ್ಲ ಮರ್ದಗ್ ಪಣವು ಸಾಯ ಮಲ್ತೊಂದು ಬೈದಿರು. ತಾನು ಗುಮನುಗುದೆಂದ ತೊಂದೆ ಇಂಚಿನ ಸಂಘಟನೆಗಳು ಹೆಚ್ಚಾವಡು ಬಡವರಿಗೆ ಸಾಯ ತಿಕ್ಕುನ ಚಾವಡೊಂದು ಎಡ್ಡೆಪ್ಪು ಬೈಕಿಯರು. ಶಾಸಕರ ವೇದವ್ಯಾಸ ಕಾಮತ್ ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ಆಡಳಿತ ಮಂಡಳಿ ಗುರ್ಕಾರ್ಯರು ಎಚ್.ಎಸ್. ಸಾಯಿರಾಮ್, ಕುಡ್ಲ ನಗರಾಭಿವೃದ್ಧಿ ಪ್ರಾಧಿಕಾರದ ದುಂಬುದ ಗುರ್ಕಾರ್ಯರು ರವಿಶಂಕರ ಮೇಜರ್, ಕುಡ್ಲ ಸಾಂಸ್ಕೃತಿಕ ಪ್ರತಿಷ್ಠಾನದ ಮರ್ಯಾದೆ ಗುರ್ಕಾರ್ಯರು ಗಿರಿಧರ ಶೆಟ್ಟಿ, ಫ್ರೆಂಡ್ಸ್ ಬಳ್ಳಾಲ್ಬಾಗ್ ಬಿರುವೇರು ಫ್ರೆಂಡ್ಸ್ ತಾಪಕರು ಉದಯ ಪೂಜಾರಿ ಬೊಕ್ಕ ಪದಾಧಿಕಾರಿಗಳು ಪಾಲ್ಗೊಂಡಿರು. ಸರ್ವರಿಗೂ ಒಂದು ಮಾದರಿಯಾದಂಥ ಕಾರ್ಯಕ್ರಮ. ಯುವ ಜನಾಂಗಕ್ಕೆ ಜನಸಾಮಾನ್ಯರಿಗೆ ಯಾವ ರೀತಿ ಸಹಕಾರ ಮಾಡ್ಬೋದಂತ ಮನಸ್ಸು ಇಚ್ಛೆ ಇದ್ದರೆ ಹಲವಾರು ಅವಕಾಶಗಳಿದೆ ಅಂತೇಳಿ ಬಿರುವೇರು ಕುಡ್ಲ ಕೊಟ್ಟಿದೆ ಅಂತ ಹೇಳಲಿಕ್ಕೆ ನಾನಿವತ್ತು ಬಯಸ್ತೇನೆ. ಅದಕ್ಕಾಗಿ ಒಂದು ಕಡೆಯಿಂದ ಆ ಒಂದು ಕಾರ್ಯಕ್ರಮ ಭಾಗವಹಿಸಿ ಜನಸೇರಿಸಿ ಒಂದು ಬೇರೆ ಬೇರೆ ವ್ಯಾಪಾರ ಮಾಡಿ ಅವರಿಗೆ ಒಂದು ಗ್ರಾಹಕರಿಗೆ ಪ್ರೀತಿಗೆ ಪಾತ್ರರಾಗಿ ಸೇವೆ ಮಾಡೋದು, ಒಂದೊಂದು ಲಾಭಾಂಶದಲ್ಲಿ ಆ ಕಣ್ಣೀರನ್ನು ಒರೆಸುವಂಥ ಕೆಲಸ. ಮೂರನೇದು ಬೇರೆ ಯುವ ಜನಾಂಗಕ್ಕೆ ಮಾದರಿಯಾಗುವಂಥ ಮಾರ್ಗದರ್ಶನ ಕೊಡುವಂಥದ್ದು, ಪ್ರೇರಣೆ ಕೊಡುವಂಥ ಕಾರ್ಯಕ್ರಮ ಇವತ್ತು ಆಗಿದೆ. ಅದಕ್ಕಾಗಿ ನಾನು ಬಿರುವೇರು ಕುಡ್ಲ ನಮ್ಮ ಬಿರುವೇರು ಕುಡ್ಲದ ಅಧ್ಯಕ್ಷರಾದ ಉದಯ ಪೂಜಾರಿ ಅವರು ಮತ್ತು ಅಲ್ಲಿಯ ವ್ಯಾಪಾರಸ್ಥರ ನಮ್ಮ ಆ ಒಂದು ಮಳಿಗೆಯಲ್ಲಿ ಯಾರೆಲ್ಲ ಕೆಲಸ ನಿರ್ವಹಿಸಿದ್ದಾರೆ ಆ ಎಲ್ಲ ಮಿತ್ರರನ್ನು ವಿಶೇಷ ಶುಭಾಶಯ ಸಲ್ಲಿಸ್ತೀನಿ. ಉದಯ ಪೂಜಾರಿ ನೇತೃತ್ವದಲ್ಲಿ ನಡೆತಕ್ಕಂಥ ಸೇವಾ ಕಾರ್ಯ ಒಂದು ಅದ್ಭುತವಾಗಿರ್ತಕ್ಕಂಥ ಸೇವಾ ಕಾರ್ಯ. ಬಿರುವೇರು ಕುಡ್ಲ ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡಿದೆ. ವಿಶೇಷವಾಗಿ ಕಳೆದ 9 ವರ್ಷಗಳಲ್ಲಿ ಬಿರುವೇರು ಕುಡ್ಲ ಜನಸಾಮಾನ್ಯರ ನೋವುಗಳಿಗೆ ಸ್ಪಂದಿಸ್ತಕ್ಕಂಥ, ಕಷ್ಟದಲ್ಲಿದ್ದವರ ಕಣ್ಣೀರು ಒರೆಸ್ತಕ್ಕಂಥ, ವಿವೇಕಾನಂದರು ಹೇಳಿರ್ತಕ್ಕಂಥ ದೇವರ ಪೂಜೆಯನ್ನು ಮಾಡ್ತಾ ಇದೆ. ಇವತ್ತು 10 ಜನ ಮನೆಗಳಿಲ್ಲದೆ ಇರತಕ್ಕಂಥವರಿಗೆ ಮನೆಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದೆ. ಮಂಗಳೂರು ನಗರದಲ್ಲಿ ಕಷ್ಟದಲ್ಲಿರ್ತಕ್ಕಂಥವರಿಗೆ ಆಂಬ್ಯುಲೆನ್ಸಿನ ಸೌಕರ್ಯಗಳನ್ನು ಒದಗಿಸಿಕೊಟ್ಟಿದೆ. ಬೇರೆ ಬೇರೆ ಚಿಕಿತ್ಸೆಗಳನ್ನು ಪಡೆಯತಕ್ಕಂಥ ವ್ಯಕ್ತಿಗಳಿಗೆ ಚಿಕಿತ್ಸೆಗೆ ಸಹಕಾರಗಳನ್ನು ಮಾಡಿದೆ. 9 ವರ್ಷದಲ್ಲಿ 10 ಕೋಟಿ ರೂಪಾಯಿಗಳ ವಿನಿಯೋಗವನ್ನು ಈ ಸೇವಾ ಕಾರ್ಯದಲ್ಲಿ ಬಿರುವೇರು ಕುಡ್ಲ ತೊಡಗಿಸಿದೆ. ತುಳುನಾಡ ಕಂಬುಲದ ಪಂತಡು ಭಾರಿ ಪೊರ್ತಾದು ಗುಬ್ಬು ಕಡಿಸುನ ಬಗೆಟ್ ಚಿಂತನೆ ನಡಪಾದಿನ ಜಿಲ್ಲಾ ಕಂಬುಲ ಸಮಿತಿ ಕುದುರೆ ರೇಸ್ ದಂಚ ಗೇಟ್ ವ್ಯವಸ್ಥೆ ಜಾರಿ ಮಲ್ಪುನ ಬಗೆಟ್ ಪ್ರಯತ್ನ ಶುರು ಮಲ್ದಣ. ದಕ್ಷಿಣ ಕನ್ನಡ ಜಿಲ್ಲಾ ಕಂಬುಲ ಸಮಿತಿ ಬೊಕ್ಕ ಅದಾನಿ ಸಂಸ್ಥೆ ಬುಧವಾರ ಕುಡ್ಲಾಡ್ ಸುದ್ದಿಕೂಟ ನಡಪಾದ ಕಂಬುಲೋಡು ಗೇಟ್ ವ್ಯವಸ್ಥೆ ಮಲ್ಪನ ಬಗೆಟ್ ಮಾಹಿತಿ ಕುರಿಯರ ಕಂಬುಲೋಡು ಎರೆಕ್ಲೆನ್ ಗಿಡೇರ ಐನ ಸಜ್ಜಾದು ಉಂತಾಯರೆ ಬಾರಿ ಪೊರ್ತು ದೆತ್ತೊನ್ನನೆ ಸರಿ ಮಲ್ಪನ ದೆಟ್ಟೆಡು ಕುದುರೆ ರೇಸ್ ದಂಚ ಗೇಟ್ ಮಲ್ಪನ ಬಗೆಟ್ ಪ್ರಯತ್ನ ಶುರುವಾತಂಡ. ಶನಿವಾರ ನಡಪನ ಐಕಳ ಕಂಬುಲೋಡು ಗೇಟ್ ತಂತ್ರಜ್ಞಾನದ ಪ್ರಯೋಗ ಪರೀಕ್ಷೆ ನಡಪಾವಣೊಂದು ಸುದ್ದಿಕೂಟೋಡು ತಿರಿಪಾಯಿರ. ನನತ ದಿನಕ್ಲೆಡು ಬೊಂಬಾಯಿ ಹಾಸನೊಡ್ಲ ಕಂಬುಲ ನಡಪನ ಅಂದಾಜು ಉಂಡು ಕಂಬುಲ ತೂಪುನ ಕ್ಲೇಚ್ಚಾಯರ ಉಂಡು ಅಂಚ ಅದು ಸರಿಯಾಯಿನ ಪುರ್ತುಡು ಕಂಬಳ ಮುಗಿಂಡ ಎಡ್ಡೆ ಐಕಳ ಕಂಬಳೋಡು ಗೇಟ್ ವ್ಯವಸ್ಥೆ ಪ್ರಯೋಗ ಪರೀಕ್ಷೆಗೆಂದನ ಬರ್ಪನ ಕಂಬಳೋಡು ಸೇರ್ಸವನ್ನುವ ಬದಲಾವಣೆಯ ಬೋಡೊಂದಾಂಡ ತೂದು ತೀರ್ಮಾನ ಮಲ್ಪನೊಂದು ಸುದ್ದಿ ಕೊಟ್ಟೋಡು ತೆರಿಪಾಯಿರ. ಅದಾನಿ ಗ್ರೂಪ್ದ ಕಿಶೋರ್ ಆಳ್ವ ಕಂಬಳ ಅಭಿಮಾನಿ ಆದಿತ್ತದ 10 ಲಕ್ಷ ರೂಪಾಯಿ ಸಾಕಾರ ಕೊರ್ನ ಬಗೆಟ್ ಮಾಹಿತಿ ಕೊರಿಯರ. ಪಿಳಿಕುಲಾಡ 2 ಎಕರೆ ಜಾಗೆ ಕೇಂದ್ರಿತದ ಅವಲು ಕಂಬಳ ಭವನ ಕಟ್ಟುನ ಕಂಬಳದ ಬೇತೆ ಬೇತೆ ಕಾರ್ಯ ಅವಲು ನಡಪಾಯರ್ಲ ಉಂಡೊಂದು ಸುದ್ದಿ ಕೊಟ್ಟೋಡು ತೆರಿಪಾಯಿರ. ಕಂಬಳ ಸಮಿತಿ ಗುರು ಕಾರ್ಯ
ಶ್ರೀದೇವಿ ಪ್ರಸಾದ ಶೆಟ್ಟಿ ಬೆಳಪು, ಅದಾನಿ ಗ್ರೂಪ್ ತೆನ್ಕಾಯಿ ಭಾರತದ ಕಿಶೋರ್ ಆಳ್ವ, ರೋಹಿತ್ ಹೆಗ್ಡೆ ಎರ್ಮಾಳ್, ಬಾರ್ಕೂರು ಶಾಂತಾರಾಮ ಶೆಟ್ಟಿ, ಲೋಕೇಶ್ ಶೆಟ್ಟಿ, ವಿಜಯಕುಮಾರ್ ಕಂಗಿನಮನೆ, ಶ್ರೀಕಾಂತ್ ಭಟ್, ಚಂದ್ರಹಾಸ್ ಶೆಟ್ಟಿ ಪುತ್ತೂರು, ಚಿತ್ತರಂಜನ್ ಭಂಡಾರಿ ಸುದ್ದಿ ಕೊಟ್ಟೊಡಿತ್ತೇರು. ಒಂದಿಷ್ಟು ಕೊರತೆ ಆಗದ ರೀತಿಯಲ್ಲಿ ಕೋಣದ ಹಿಂದೆ ಯಾವುದೇ ವ್ಯಕ್ತಿಯ ಚಿತ್ರ ಬರೋದಿಲ್ಲ, ಕೋಣ ಓಡಿಸುವವನ ಚಿತ್ರ ಬರೋದಿಲ್ಲ, ಖಾಲಿ ಕೋಣದ ಮೂಗಿನ ದಾರದ ಫಲಿತಾಂಶ ಬರುವ ರೀತಿಯಲ್ಲಿ ಆ ಫಲಿತಾಂಶವನ್ನು ಮಾಡಬೇಕು. ಇದಕ್ಕೋಸ್ಕರ ತಂತ್ರಜ್ಞಾನವನ್ನು ಉತ್ತಮವಾಗಿ ಬಳಸಿಕೊಂಡು ವಿಶೇಷ ರೀತಿಯಲ್ಲಿ ಅದನ್ನು ನಾವು ಮಾಡುವುದಂತ ಈಗಾಗಲೇ ತೀರ್ಮಾನ ಮಾಡಿದ್ದೇವೆ. ಮುಂದೆ ನಾವು ಪಿಲಿಕುಳದಲ್ಲಿ 2 ಎಕರೆ ಜಾಗವನ್ನು ಕೂಡ ಸರ್ಕಾರದಿಂದ ಕೇಳಿದ್ದೇವೆ. ಕಂಬಳ ಸಮಿತಿಯಿಂದಲೇ ಮತ್ತು ಸರ್ಕಾರದಿಂದ ಒಂದು ಕಂಬಳವನ್ನು ಮಾಡಬೇಕು. ಅದು ಪಿಲಿಕುಳದಲ್ಲಿ ಅಂತ ಮುಖ್ಯಮಂತ್ರಿಗಳಿಗೆ ಮನವಿ ಕೊಟ್ಟಿದ್ದೇವೆ. ಅಲ್ಲಿ ಒಂದು ವ್ಯವಸ್ಥಿತವಾದಂಥ ಕಂಬಳ ಭವನ ನಿರ್ಮಾಣ ಮಾಡ್ತೇವೆ ಮತ್ತು ಕಂಬಳದ ನಮ್ಮ ಅನೇಕ ವ್ಯವಸ್ಥೆಯ ಪೂರಕವಾದ ಕೆಲವು ಕಾರ್ಯಕ್ರಮಗಳನ್ನು ಅಲ್ಲಿ ಮಾಡಬೇಕು ಎಂಬ ತೀರ್ಮಾನವನ್ನು ಕೂಡ ಮಾಡಿದ್ದೇವೆ. ನಾವು ನಮ್ಮದೊಂದು ಪ್ರಯತ್ನ ಬರ್ತಾ ಇದ್ದೀವಿ. ಸೊ ಫುಲ್ ಅಕಾಡೆಮಿಗೆ ಇಲ್ಲಾಂದರೆ ದಕ್ಷಿಣ ಕನ್ನಡ ಉಡುಪಿ ಡಿಸ್ಟ್ರಿಕ್ಟ್ ಒಂದು ಕಂಬಳ ಅಸೋಸಿಯೇಷನ್ ನಾವು ಸಪೋರ್ಟ್ ಮಾಡಬೇಕಾದ್ರೆ ದಿಸ್ ಶುಡ್ ಬಿ ಓನ್ಲಿ ಕಿಕ್ ಸ್ಟಾರ್ಟ್. ನಾವು ಅದಕ್ಕೆ ಒಂದು ಅಕಾಡೆಮಿ ಮಾಡಬೇಕು, ಅದಕ್ಕೆ ಒಂದು ಫೌಂಡೇಶನ್ ಇರೋದು, ಒಂದು ಹಾಲ್, ಬೇರೆ ಬೇರೆ ಇಶ್ಯೂಸ್ ಬರ್ತದೆ, ಕಮ್ಯುನಿಟಿ ಹಾಲ್ ಬರ್ತದೆ. ಸೊ ಎಲ್ಲ ಫಾರ್ಮರ್ಸ್ ಒಗ್ಗಟ್ಟಾಗಬೇಕಾದ್ರೆ ನಮ್ಮ ಸೌತ್ ಕನ್ನಡ ಟ್ರೆಡಿಷನ್ ಒಂದು ತೋರಿಸ್ಬೇಕಾದ್ರೆ ವಿ ಆಸ್ ಕಾರ್ಪೊರೇಟ್ ಆಸ್ ಅದಾನಿ ವಿಲ್ ಹ್ಯಾವ್ ಟು ಕಮ್ ಫಾರ್ವರ್ಡ್, ವಿಲ್ ಹ್ಯಾವ್ ಟು ನಾಟ್ ಓನ್ಲಿ ಹೆಲ್ಪ್ ಅಂತ ಹೇಳೋದಲ್ಲ, ಬಟ್ ವಿಲ್ ಹ್ಯಾವ್ ಟು ಸಪೋರ್ಟ್ ಅಂತ ಹೇಳ್ಬೋದು. ಉಳ್ಳಾಲದ ಶ್ರೀ ವೀರಭದ್ರ ದುರ್ಗಾ ಪರಮೇಶ್ವರಿ ದೇವಸ್ಥಾನಡು ಜನವರಿ 28 ಬ್ರಹ್ಮಕಲಶದ ಧಾರ್ಮಿಕ ಕಾರ್ಯಾಲಯ ನಡಪಾದ ಬುಧವಾರ ಅಷ್ಟಬಂಧ ಬ್ರಹ್ಮಕಲಶ ನಡಪಾಯಿರು. ಉಳ್ಳಾಲದ ಶ್ರೀ ವೀರಭದ್ರ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶದ ಧಾರ್ಮಿಕ ಕಾರ್ಯಕ್ರಮಲು ಜನವರಿ 29-31 ಮುಟ ನಡೆತಂಡ ಬುಧವಾರ ಅಷ್ಟಬಂಧ ಬ್ರಹ್ಮಕಲಶಗೂ ಅಟ್ಟಣೆ ಮಲ್ತದಿದ್ದಾರೆ. ನೀಲೇಶ್ವರ ಉಚ್ಚಿಲತಾಯ ಪದ್ಮನಾಭ ತಂತ್ರಲೇನ ಪೌರಾಹಿತ್ಯುಡು ದೇವಸ್ಥಾನದ ಪ್ರಧಾನ ಪೂಜೆ ಮಲ್ಪನ ವೆಂಕಟಕೃಷ್ಣ ಅಡಿಗೆರೆ ಇದ್ದದ ಧಾರ್ಮಿಕ ವಿಧಿ ವಿಧಾನೊಲಿನ ನಡಪಾದ ಅಷ್ಟಬಂಧ ಲೇಪನ ಮಲ್ತದ ತತ್ವ ಕಲಶಾಭಿಷೇಕ ಮಲ್ತದ ಬ್ರಹ್ಮಕಲಶದ ಕಲಶಾಭಿಷೇಕ ಸುರುವಾಳ ಅಖಿರಿಗೆ ಬ್ರಹ್ಮಕಲಶದ ಅಭಿಷೇಕ ಮಲ್ತದ ಮಧ್ಯಾಹ್ನ ಮಹಾಪೂಜೆ ನಡಪಾದ ಭಕ್ತರಿಗೆ ಪ್ರಸಾದ ಕುರಿಯರ. ಮಧ್ಯಾಹ್ನ ಭಕ್ತರು ಸೇರಿನಂಚ ಮಾತ್ರೆಗಳ ಮಲ್ಲಮಟ್ಟದ ನುಪ್ಪು ಪ್ರಸಾದ ಸೇವೆ ಅಟ್ಟಣೆ ಆದಿತ್ತಡ. ಉಳ್ಳಾಲ ಶ್ರೀ ವೀರಭದ್ರ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಆಡಳಿತ ಮುಕ್ತೇಸರರ ವರದರಾಜ ಶೆಟ್ಟಿಗಾರ್ ಕಟ್ಟೆಮಣೆ ಕೊಣಾಜೆ, ಗುರ್ಕಾರ್ಯರು ಮೋನಪ್ಪ ಶೆಟ್ಟಿಗಾರ್ ಬಳಿಯ, ದಿವಾಕರ ಶೆಟ್ಟಿಗಾರ್ ಅಮಟೂರು, ಅಚ್ಯುತ ಶೆಟ್ಟಿಗಾರ್ ಉಳ್ಳಾಲ ಕೋಡಿ, ಆಡಳಿತ ಮಂಡಳಿ ಗುರ್ಕಾರ್ಯರ ಐತಪ್ಪ ಶೆಟ್ಟಿಗಾರ್ ಉಳ್ಳಾಲ, ಬ್ರಹ್ಮಕಲಶ ಸಮಿತಿದ ಗುರುಕಾರ್ಯರು ವಕೀಲರು ವಿಜಯಕುಮಾರ್ ಕುಡ್ಲ, ಪ್ರಧಾನ ಕಾರ್ಯಂತರು ಮಧು ಪ್ರಕಾಶ್ ಶೆಟ್ಟಿಗಾರ್ ಉಳ್ಳಾಲ, ಕಾರ್ಯಂತರ ಭರತೇಶ್ ವಿಜಯ ಶೆಟ್ಟಿಗಾರ್ ಉಳ್ಳಾಲ, ಪಣವದ ಗುರುಕಾರ್ಯರು ಚಂದ್ರಶೇಖರ ಶೆಟ್ಟಿಗಾರ್ ಉಳ್ಳಾಲ ಕೋಡಿ, ಪದ್ಮಶಾಲಿ ಸಮಾಜ ಸೇವಾ ಸಂಘ ಉಳ್ಳಾಲದಕ್ಲು, ಶ್ರೀ ವೀರಭದ್ರ ದುರ್ಗಾ ಪರಮೇಶ್ವರಿ ಸೇವಾ ಯುವ ವೇದಿಕೆದಕ್ಲು, ಮಹಿಳಾ ವೇದಿಕೆದಕ್ಲು ಬಕ ಮಾತಾ ಪದಾಧಿಕಾರುಲು ಸದಸ್ಯರು ಈ ಪುರ್ತುಡಿತ್ತರ. ಊರು ಪರ ಊರ್ಲಿನ ಭಕ್ತರ ಅಷ್ಟಬಂಧ ಬ್ರಹ್ಮಕಲಶದ ಪುಣ್ಯ ಕಾರ್ಯಡು ಪಾಲ್ದೊಂಡ್ಯರ.
ಕುಡ್ಲದ ಲೇಡಿ ಹಿಲ್ ಕೈತಲ್ ನಡೆದಿನ ಸ್ಟ್ರೀಟ್ ಫುಡ್ ಫೆಸ್ಟಡ್ ಕುಡ್ಲದ ಅಮೃತ ವಿದ್ಯಾನಿಲಯದ ಜೋಕುಲು ಮೊಬ್ಶೋ ಪ್ರದರ್ಶನ ಮಲ್ತದ ಮಾತೆರ್ನಲ ಗುಮನ ಒಯ್ತದೆರ. ಕುಡ್ಲದ ಅಮೃತ ವಿದ್ಯಾಲಯದ ಜೋಕುಲು ಇಂಚಿಪ ಲೇಡಿ ಹಿಲ್ ಕೈತಲ್ದ ಕುಡ್ಲ ಸಾಂಸ್ಕೃತಿಕ ಪ್ರತಿಷ್ಠಾನ ನಡಪಾಯಿನ ಸ್ಟ್ರೀಟ್ ಫುಡ್ ಫೆಸ್ಟ್ ಕಾರ್ಯಕ್ರಮ ಪಾಲ್ದಿತ್ತೊಂದು ಮೊಬ್ ಶೋ ಮನೋರಂಜನಾ ಪ್ರದರ್ಶನ ಕೊಡ್ತಿದ್ದದ ಅವು ಸರ್ವೇರ್ನಲ ಮೆಚ್ಚುಗೆದ ಸಂದಿತಂಡ ಪೊಡಿ ಜೋಕುಲು ದೇಶಭಕ್ತಿ ಪದಕ್ಕೂ ನಲಿತದ ಸಂಗೀತ ನಲಿಕೆ ಪದ ಇಂಚ ಮಾತಾನ ಮುನ್ನೆಡ್ಲ ಮನಸ್ಸು ಉಲ್ಲಾಸದ ಕಾರ್ಯಕ್ರಮ ಪ್ರದರ್ಶನ ಮಲ್ತೇರ. ಶಾಲೆದ ಪ್ರಿನ್ಸಿಪಾಲರ ಅಕ್ಷತಾ ಶನೈ ಜೋಕ್ಲಿನ ಪ್ರದರ್ಶನ ತೂದು ಪುಗಾಡ್ದೇರ. ಅಮೃತ ಕ್ಯಾಂಪಸ್ ನಿರ್ದೇಶಕರಾನ ಯತೀಶ್ ಪೈ ಕಂಪಾಡಿ ಜೋಕ್ಲಿನ ಇಲ್ಲದಕ್ಲು ಬರವು ಕಲ್ಪಾವನ ಬೊಕ ಬೇತೆ ಕೆಲಸದಕ್ಲು ಕಾರ್ಯಕ್ರಮ ಪಾಲ್ದಿತ್ತೊಂಡೇರ. ಒಡಿಪುದ ಕಿದಿಯೂರು ಹೋಟೆಲ್ ಶ್ರೀ ಕಾರ್ಣಿಕ ನಾಗ ಸಾನ್ನಿಧ್ಯೋಡು ಬುಧಾರ ಭುವನೇಂದ್ರ ಕಿದಿಯೂರು ಸೇವಾ ಕರ್ತುಲಾದ 3ನೇ ವರ್ಷದ ಇಷ್ಟ ಪವಿತ್ರ ನಾಗಮಂಡಲ ಸೇವೆ ನಡಪಾಯರ. ವೇದ ಮೂರ್ತಿಲಾಯಿನ ರಾಮಾನಂದ ಭಟ್ ಬೆರ್ಲಪಾಡಿ ಬೊಕ ಮುರಳೀಧರ ಭಟ್ ಅಲಿವರು ನಾಗಮಂಡಲ ನಡಪಾದು ಕೊರಿಯರ. ಒಡಿಪುದ ಕಿದಿಯೂರು ಹೋಟೆಲ್ಸ್ದ ಕಾರ್ಣಿಕ ಶ್ರೀ ನಾಗ ಸಾನ್ನಿಧ್ಯೋಡು ಬುಧಾರ 3ನೇ ವರ್ಷದ ಅಷ್ಟ ಪವಿತ್ರ ನಾಗಮಂಡಲ ಸೇವೆ ಅಟಣೆ ಆದಿತ್ತಂಡ. ನಾಗ ಸಾನ್ನಿಧ್ಯೋಡು ಬೇತೆ ಬೇತೆ ಹೋಮ ಹವನ ನಡಪಾದ ಅಷ್ಟೋತ್ತರ ಶತಕಲಶಾಭಿಷೇಕ ಸೇರ್ದ ಬ್ರಹ್ಮಕಲಶ ನಡಪಾಯರ. ಮಧ್ಯಾಹ್ನ ನಾಗದೇವರಿಗೆ ಮಹಾ ತಂಬಿಲ ಕರಿತೆ ನಡೆದು ಬಕ್ಕ ಪಲಿಮಾರ ಮಠದ ಶ್ರೀ ವಿದ್ಯಾಧೀಶ ತೀರ್ಥ ಸ್ವಾಮೀಜಿಯರು ಮಲ್ಲ ಪೂಜೆ ಮಲ್ತೇರ. ಭಕ್ತರಿಗೆ ಮಲ್ಲ ಮಟ್ಟದ ನುಪ್ಪು ಪ್ರಸಾದ ಸೇವೆ ನಡೆತಂಡ. ಕಿದಿಯೂರು ಹೋಟೆಲ್ಸ್ದ ಯಜಮಾನ್ಯರ ನಾಗಮಂಡಲ ಸೇವೆದ ಕರ್ತುಲು ಭುವನೇಂದ್ರ ಕಿದಿಯೂರು ಸೇವೆದ ಲೆಕ್ಕೊಡು ನಾಗಮಂಡಲ ಆಯೋಜನಾ ಸಮಿತಿದ ಮರ್ಯಾದೆ ಗುರ್ಕಾರ್ಯರ ಡಾಕ್ಟರ್ ಜಿ ಶಂಕರ್ ದುಂಬಾಳ್ತಡ್ ಜ್ಯೋತಿಷ್ಯ ವಿದ್ವಾನ್ ಕವಿಯಾಡಿ ಜಯರಾಮ ಆಚಾರ್ಯರ್ನ ಮಾರ್ಗದರ್ಶನಡು ನಾಗದೇವರಿಗೆ ಬೊಳ್ಳಿದ ಮಂಟಪ ಬೊಳ್ಳಿದ ಪೊದಿಕೆಲು ಕವಚ ಬೊಕ ಬಂಗಾರ ಲೇಪದ ಬೊಳ್ಳಿದ ಪ್ರಭಾವಳಿಡ್ ಬೊಳ್ಳಿದ ಬಲಿಮೂರ್ತಿ ಸಮರ್ಪಣೆ ಮಲ್ತೆರ. ಬೈಯಗ ಹಾಲಿಟ್ಟು ಸೇವೆ ಆದ ರಾತ್ರಿ ಸೇಸಾದ ಕಟಿದಿನ ನಾಗಮಂಡಲ ಮಂಟಪಡು ಗಂಗಾರತಿ ಪತ್ಯೇರ. ವೇದಮೂರ್ತಿ ರಾಮಾನಂದ ಭಟ್ ಬೆಳ್ಳಪಾಡಿ ವೇದಮೂರ್ತಿ ಮುರಳೀಧರ ಭಟ್ ಅಲಿವರು ಮಕ್ಕಳಿನ ಮಾರ್ಗದರ್ಶನದ ಒಟ್ಟುಗು ಮುದ್ದೂರು ವೈದ್ಯನಾಥೇಶ್ವರ ಡಮುರ್ಗ ಬಳಗದ ಕೃಷ್ಣ ಪ್ರಸಾದ್ ವೈದ್ಯರನ್ನ ದುಂಬಾಳ್ತೆಡ ಬಾಲಕೃಷ್ಣ ವೈದ್ಯ ಬೊಕ ನಟರಾಜ ವೈದ್ಯರ ನಾಗ ಕನ್ನಿಕೆ ಆದಿತ್ಯದ ಅಷ್ಟ ಪವಿತ್ರ ನಾಗಮಂಡಲ ಸೇವೆ ಗರ್ದಡ್ ನಡತಂಡ. ಪಲಿಮಾರ ಮಠಾಧೀಶರ ಮಾಣಿಲದ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ಈ ಪೊರ್ತುಡಿತ್ಯರ. ನಾಗಮಂಡಲದ ಅಕೇರಿಗ ಸೇವಾ ಕರ್ತಲು ಬಕ ಕುಟುಂಬ ಸಂಸಾರದಕ್ಲೆಗ್ ಬೇತೆ ಬೇತೆ ಕ್ಷೇತ್ರ ವಲಯದ ನಾಯಕರ ಬಕ ಊರು ಪರ ಊರ್ಲಿನ ಭಕ್ತರಿಗೆ ಪ್ರಸಾದ ಕುರಿಯರ. ಶ್ರೀಮತಿ ಹೀರಾಬಿ ಕಿದಿಯೂರು ಮಗನಕ್ಲು ಡಾಕ್ಟರ್ ಬ್ರಿಜೇಶ್ ಕಿದಿಯೂರು ಡಾಕ್ಟರ್ ಯಜ್ಞೇಶ್ ಕಿದಿಯೂರು ಜಿತೇಶ್ ಕಿದಿಯೂರು ಮರ್ಮಲಾಡ್ಲು ಡಾಕ್ಟರ್ ಶ್ವೇತಾ ಬ್ರಿಜೇಶ್ ಶಿಲ್ಪಾ ಯಜ್ಞೇಶ್ ಪ್ರಿಯಾಂಕಾ ಜಿತೇಶ್ ಮಗಲು ಡಾಕ್ಟರ್ ಭವ್ಯಶ್ರೀ ಅಭಿನ್ ಕಿದಿಯೂರು ಮರ್ಮಯೆ ಡಾಕ್ಟರ್ ಅಭಿನ್ ದೇವದಾಸ್ ಶ್ರೇಯನ್ ಸಮಿತಿದ ಪ್ರಧಾನ ಕಾರ್ಯಂತರ ಯುವರಾಜ್ ಸಾಲಿಯನ್ ಮಸ್ಕತ್ ಆಯೋಜನಾ ಸಮಿತಿ ಪದಾಧಿಕಾರಿಗಳು ಸದಸ್ಯರು ಕಿದಿಯೂರು ಹೋಟೆಲ್ಸ್ ಅಧಿಕಾರಿಗಳು ಕೆಲಸದಕ್ಲು ಕಾರ್ಯಕರ್ತರು ಸ್ವಯಂ ಸೇವಕರು ಪಾಲ್ಗೊಂಡಿರ.
कविं कवीनामुपस्रोस्त्वम् ఇడిగినంత ನಮ್ಮ ಕುಡ್ಲ ತುಳುವಾರ್ತೆಲು ಮುಗಿನ ನನ್ನೆಲ್ಲ ಈತೆ ಪುರ್ತುಗು ನಮ್ಮ ಕುಡ್ಲ ತುಳುವಾರ್ತೆಲು ಸೊಲ್ಮೆಲು